ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನವೆಂಬರ್ 9 ರಿಂದ 13ರವರೆಗೆ ಶ್ರೀ ಹಟ್ಟಿಯಂಗಡಿ ಮೇಳದ ಕಲಾವಿದರಿಂದ 2ನೇ ವರ್ಷದ ಯಕ್ಷಪಂಚಮಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಮೇಳದ ಸಂಚಾಲಕ ರಂಜಿತ್ ಕುಮಾರ್ ಶೆಟ್ಟಿ ಮಾಹಿತಿ ನೀಡಿದರು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಪರ್ಯಾಯ ಅದಮಾರು ಮಠಾಧೀಶ ಈಶಪ್ರಿಯ ತೀರ್ಥ ಶ್ರೀಪಾದರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉದ್ಯಮಿ ಮನೋಹರ್ ಶೆಟ್ಟಿ ಗುರ್ಮೆ, ಸುರೇಶ್ ಶೆಟ್ಟಿ, ಅರವಿಂದ್ ನಾಯ್ಕ್ ಮುಂಜೆ, ಪ್ರಾಂಶುಪಾಲ ಡಾಕ್ಟರ್ ಭಾಸ್ಕರ್ ಶೆಟ್ಟಿ, ರಂಜನ್ ಕಲ್ಕೂರ್, ಸನ್ಮತ್ ಹೆಗಡೆ ಮುಂತಾದವರು ಭಾಗವಹಿಸಲಿದ್ದಾರೆ. ಪ್ರತಿದಿನ ಕಾಲಮಿತಿಯ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ಮಾಹಿತಿ ನೀಡಲಾಗಿದೆ. ಹಿರಿಯ ಕಲಾವಿದರಾದ ಹಳ್ಳಾಡಿ ಜಯರಾಮ್ ಶೆಟ್ಟಿ, ಸುಧೀರ್ ಭಟ್ ಬೆಳ್ಳೂರು, ಶ್ರೀಧರ್ ಕಾಂಚನ್, ಶಶಿಕುಮಾರ್ ಆಚಾರ್ಯ ಮದ್ದಲೆಯಲ್ಲಿ, ಹಾಗೆ ಗಣೇಶ್ ಶೆಣಿ ಶಿವಪುರ, ಉಳ್ಳೂರು ಶಂಕರ ದೇವಾಡಿಗೆ ಇವರೆಲ್ಲ ಬೇರೆ ಮೇಳದಲ್ಲಿ ಬಂದಿದ್ದಂಥ ಕಲಾವಿದರು. ಬಯಲಾಟದ ಕಲಾವಿದರಾದಂತಹ ಶ್ರೀಕಾಂತ್ ಬೆಲ್ಲತ್ತೂರು, ಯುವರಾಜ್ ನಾಯ್ಕ ಅಂತ, ಹಾಗೆ ಇತ್ತೀಚಿನ ತಲೆಮಾರಿನ ಹೊಸ ಕಲಾವಿದರೆಲ್ಲ ಇದ್ದಾರೆ. ಇವರ ಸಹಯೋಗದಲ್ಲಿ ಯಕ್ಷಗಾನ 7 ಗಂಟೆಗೆ ಆರಂಭ ಆಗ್ತದೆ, 10 ಗಂಟೆವರೆಗೆ ಪ್ರತಿದಿನ. ಉದ್ಘಾಟನೆ